ಕರ್ನಾಟಕದಲ್ಲಿ ಬೆಳವಾಡೆ, ಮಲ್ಲಮ್ಮ, ಉಳ್ಳಾಲದ ಅಬ್ಬಕ್ಕ ಮೊದಲಾದವರ ಊರುಗಳು ಇದ್ರೂ 1824ರಲ್ಲಿ ಬ್ರಿಟಿಷರೊಡನೆ ಹೋರಾಡಿದ ಕಿತ್ತೂರು ಚೆನ್ನಮ್ಮನ ಕಿತ್ತೂರು ಕೋಟೆ ಪ್ರಸಿದ್ಧವಾದುದಾಗಿದೆ. 1857ರ ಬ್ರಿಟಿಷರ ವಿರುದ್ಧದ ಕಾಳಗದಲ್ಲಿ ಖಾತಿ ಮಡಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರಿನಲ್ಲಿ ಖ್ಯಾತಿ ಪಡೆದಿದೆ ಝಾನ್ಸಿ ಕೋಟೆ. ಶಿವಾಜಿಯ ಮಗನ ಮಡದಿ ತಾರಾಬಾಯಿ ಅರಮನೆ ಆಕೆಯ ಹೆಸರಿನಿಂದಲೇ ಪ್ರಸಿದ್ಧ. ಶಿವಾಜಿಯ ತಾಯಿ ಜೀಜಾ ಮಾತಾ ಉದ್ಯಾನ ಕೂಡ ಪ್ರಸಿದ್ಧ. ಕಾಕತೀಯ ರಾಣಿ ರುದ್ರಮಾದೇವಿ ಚಂದ್ರಗಿರಿ ಕೋಟೆ ಕಟ್ಟಿದ್ದರಿಂದ ಅವಳ ಹೆಸರಿನಲ್ಲೂ ಅದನ್ನು ಕರೆಯುತ್ತಾರೆ. ಚಿತ್ತೂರುಗಡ ಪ್ರಸಿದ್ಧಿ ಪಡೆದದ್ದು ವೀರರಾಣಿ ಪದ್ಮಾವತಿಯಿಂದ. ಉದಯಮತಿ ಕಟ್ಟಿಸಿದ ರಾಣಿ ಕಾವಾವ್ ವಿಶ್ವ ಪರಂಪರೆಯ ತಾಣವಾಗಿ ಖ್ಯಾತಿ ಪಡೆದಿದೆ. ಭೋಪಾಲ್ನದ್ದು ಕಮಲವತಿ ಅರಮನೆ, ಅಲ್ಲಿನ ಪ್ರಸಿದ್ಧ ಅರಸಿಯ ಹೆಸರಿನದು. ಮೂಲ ಮಹೇಶಮತಿ, ಈಗಿನ ಮಹೇಶ್ವರವು ಅಲಹ್ಯಾಬಾಯಿ ಹೋಳ್ಕರ್ 300 ವರ್ಷಗಳ ಹಿಂದೆ ಕಟ್ಟಿಸಿದ ಕೋಟೆಯಿಂದಲೂ ಪ್ರಸಿದ್ಧ ಎನಿಸಿದೆ. ದುರ್ಗಾದೇವಿ ಕೋಟೆ ಆಲಯಗಳು ಕೂಡ ರಾಣಿಯ ಹೆಸರು ಪಡೆದವುಗಳಾಗಿವೆ. Pull up the hands and the feeling more beer. A digga don, a sika don. Take it on the row and the show and the pull up the face and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.